ಸಾಧನೆ ಮಾಡಿದ ಗಣ್ಯರು ಹಾಗೂ ಪ್ರತಿಭೆಗಳ ಅನಾವರಣ, ಪ್ರಸ್ತುತ ವಿದ್ಯಮಾನದ ಸಮಸ್ಯೆ, ವಿಮರ್ಶೆ, ಭರವಸೆ ಇವೆಲ್ಲದರ ಪ್ರತಿಬಿಂಬವೇ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನ್ಯೂಸ್ ಟೈಮ್ ಅತಿಥಿ 6ನೇ ಸಂಚಿಕೆಯಲ್ಲಿ ಮಂಗಳೂರು ನಗರವನ್ನು ಹಸಿರುಕರಣ ಮಾಡುವ ಉದ್ದೇಶದಿಂದ ಮಂಗಳೂರು ನಗರದ ಬೋನಿಲ್, ಮಂಗಳ ಕ್ರೀಡಾಂಗಣ, ಪಿಳಿಕುಳ ಇನ್ನಿತರ ಕಡೆಗಳಲ್ಲಿ ಸಸಿಗಳನ್ನು ನೆಟ್ಟು ಪಾಲನೆ ಮಾಡಿಕೊಂಡು ಬಂದಿದ್ದಾರೆ. ಸಾಲುಮರದ ತಿಮ್ಮಕ್ಕನ ಹಾದಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಸಿರು ಕೃಷ್ಣಪ್ಪ ಎಂದು ಕರೆಸಿಕೊಳ್ಳುವ ಶ್ರೀ ಕೃಷ್ಣಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಕಳೆದ ಹಲವಾರು ವರ್ಷಗಳಿಂದ ಮಂಗಳೂರು ನಗರದಲ್ಲಿ ಗಿಡ ನೆಡುತ್ತಾ ಬರ್ತಾ ಇದ್ದೀರಾ, ಇದಕ್ಕೆ ಯಾರು ಪ್ರೇರಣೆ? ಬರಸಕ್ಕೆ ಒಂದು ಪ್ರೇರಣೆ. ಈಗ ಮುಂಚಿನ ಪ್ರೇರಣೆ ಅಂದರೆ ಮುಂಚೆ ನಮ್ಮ ಪಿ ಟಿ ಉಷಾ ಅವರೆಲ್ಲ ಬಂದು ಗಿಡ ನೆಡೋ ಕಾರ್ಯಕ್ರಮ ಇತ್ತು ಮಂಗಳ ಕ್ರೀಡಾಂಗಣದಲ್ಲಿ. ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದಲ್ಲಿ ಮಂಗಳ ಕ್ರೀಡಾಂಗಣದಲ್ಲಿ ಕೆಲವು ಗಿಡ ಎಲ್ಲ ನೆಟ್ಟು ಪಿ ಟಿ ಉಷಾ ಅವರನ್ನು ಕರೆಸಿ ನೆಟ್ಟಾಯಿತು. ಮತ್ತು ಇನ್ನು ಕೆಲವು ಕಡೆ ಎಲ್ಲ ಹೀಗೆ ವನಮಹೋತ್ಸವ, ಹೀಗೆ ಕೆಲವು ಶಾಲಾ ಕಾಲೇಜುಗಳಿಗೆಲ್ಲ ಹೋಗಿ ಗಿಡ ನೆಡೋ ಕಾರ್ಯಕ್ರಮ, ಹೀಗೆಲ್ಲ ಒಂದರಿಂದ ಒಂದು ಹೀಗೆ ಅಭಿವೃದ್ಧಿ ಆಗ್ತಾ ಬಂತು. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟು, ಮತ್ತು ಅವರು ಕೂಡ ನಮ್ಮ ಒಟ್ಟಿಗೆ ಸೇರಿಕೊಂಡು ಅವರೊಟ್ಟಿಗೆ ನಾವು ಸೇರಿಕೊಂಡು ಕೆಲವು ಶಾಲಾ ಕಾಲೇಜುಗಳಿಗೆಲ್ಲ ಹೋಗಿ ಗಿಡ ನೆಡೋ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ. ಮತ್ತು ಕೆಲವೊಂದು ಕಡೆ ಎಲ್ಲ ರಸ್ತೆಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಕೆಲವು ಔಷಧಿ ಸಸ್ಯಗಳು ಮತ್ತು ಮಕ್ಕಳಿಗೆ ಹುಟ್ಟುಹಬ್ಬದ ದಿನದಂದು ತಾವುಗಳು ಒಂದು ಗಿಡ ನೆಟ್ಟು ಪರಿಸರವನ್ನು ಹಸಿರೀಕರಣವನ್ನಾಗಿಸಲಿಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹಣ ಕೊಡಬೇಕು ಎಂಬ ಒಂದೇ ಉದ್ದೇಶ ನಮ್ಮದು. ಶಾಲೆಯಲ್ಲಿ ಹೋಗಿ ವನವಾಸ ಮಾಡತಕ್ಕಂಥದ್ದು. ಅದಕ್ಕೆ ತುಂಬ ಪ್ರೇರಣೆ ಸಿಕ್ಕಿದೆ. ತುಂಬ ಮಕ್ಕಳಿಗೆ ನಾವು ಯಾರು ಚೆನ್ನಾಗಿ ಬೆಳೆಸಿ ಅದನ್ನು ಪ್ರೋತ್ಸಾಹ ಮಾಡ್ತಾರೆ ಅಂಥವರಿಗೆ ಅಲ್ಲಿನ ಹೆಡ್ ಮಿಸ್ಟರ್ಸ್ ಅವರೆಲ್ಲ ಹೇಳಿ ಕೇಳಿಕೊಂಡು ಅವ್ರ ಹತ್ರ ಹೆಚ್ಚಿನ ಮಾರ್ಕ್ ಮಕ್ಕಳಿಗೆ ಕೊಡೋ ರೀತಿ ಯಾರು ಚೆನ್ನಾಗಿ ಬೆಳೆಸಿದ್ದಾರೆ ಅಂಥೇಳಿ ಈ ವರ್ಷ ಜೂನ್ನಲ್ಲಿ ನೆಟ್ಟರೆ ಬರೋ ವರ್ಷ ಜೂನ್ನಲ್ಲಿ ಹೋಗಿ ಚೆಕಪ್ ಮಾಡೋದು. ಅದನ್ನ ಟೇಪ್ ಹಿಡಿದೆಲ್ಲ ನೋಡಿ ಯಾರನ್ನು ಚೆನ್ನಾಗಿ ಬೆಳೆದು ಯಾರ ಮಕ್ಕಳದ್ದು ಹೆಸರೆಲ್ಲ ಇರ್ತದೆ, ರಿಜಿಸ್ಟ್ರ್ ಇರ್ತದೆ, ಅದನ್ನು ಹೋಗಿ ನೋಡ್ತೀವಿ. ನೋಡಿ ಯಾರ್ದು ಚೆನ್ನಾಗಿ ಬಂದಿದೆ 3 ಮಕ್ಕಳಿಗೆ ಮಾತ್ರ ಅದನ್ನು ಚೆನ್ನಾಗಿ ನೋಡಿ ಒಳ್ಳೆ ಬೆಳವಣಿಗೆ ಇದ್ದವರಿಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತೇಳಿ ಇಟ್ಟಿರ್ತಾರೆ ಮೇಡಮ್ ಪ್ರಿನ್ಸಿಪಾಲ್ರು. ಅವರಿಗೆ ಅಲ್ಲಿ ಹೋಗಿ 1-2-3 ದಿವಸ ಆಗ್ತದೆ ಈ ಗಿಡಗಳನ್ನೆಲ್ಲ ನೋಡಿ ಬರಲಿಕ್ಕೆ. ಅವ್ರದ್ದೇ ಎಲ್ಲ ವೆಹಿಕಲ್ನಲ್ಲಿ ಕರೆದುಕೊಂಡು ಹೋಗಿ ಎಲ್ಲ ನೋಡುತ್ತಾರೆ. ಮತ್ತು ಬಂದು ಯಾರ್ದು ಹೆಚ್ಚು ಚೆನ್ನಾಗಿ ಗ್ರೋತ್ ಆಗಿದೆ, ಬೆಳೆದಿದೆ ಅನ್ನೋದನ್ನು ಪ್ರಿನ್ಸಿಪಾಲ್ರಿಗೆ ನಾವು ತಿಳಿಸ್ತೀವಿ. ಅವರು ಅದ್ರ ಮುಖೇನ ಇದು ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ಇದೆಲ್ಲ ಕೊಡ್ತಾರೆ, ಪ್ರಮಾಣ ಪತ್ರ ಎಲ್ಲ ಕೊಡ್ತಾರೆ, ಮಾರ್ಕು ಕೂಡ ಅವರು ಇದು ಮಾಡ್ತಾರೆ. ಇದು ನಾವು ಈಗ ಸುಮಾರು 15 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ಮುಂಚೆನೂ ನಾವು ಮಾಡ್ತಾಯಿದ್ದು, ಆದರೆ ಇಷ್ಟು ವಿಜೃಂಭಣೆಯೆಲ್ಲ ನಾವು ಮಾಡಲಿಲ್ಲ. ಅಲ್ಲೆಲ್ಲ ನೆಡ್ತಾಯಿದ್ದು, ಆದರೆ ಇದಷ್ಟು ಪ್ರೋತ್ಸಾಹನೂ ಇರಲಿಲ್ಲ. ನೆಟ್ಟ ಗಿಡಗಳು ನಮಗೆ ಸರಿಯಾಗಿ ಸಿಗ್ತಾ ಇರಲಿಲ್ಲ, ದುರುಪಯೋಗ ಜಾಸ್ತಿ ಇತ್ತು. ಈಗ ಅಂದರೆ ಅಲ್ಲಲ್ಲಿ ಫಾರೆಸ್ಟ್ರು ಮತ್ತು ಇದೆಲ್ಲ ಇರೋದ ಕಾರಣ ಸ್ವಲ್ಪ ಎಲ್ಲ ಗಿಡಗಳು ಕಾಣಲಿಕ್ಕೆ ಇದೆ ಈಗ. ಆದರೆ ಇಲ್ಲಿ ಸುಮಾರು ಜಾತಿ ಗಿಡ ಎಲ್ಲ ನೆಟ್ಟು ಹಿಂಭಾಗದಲ್ಲಿ ಗೌರ್ಮೆಂಟ್ ಜಾಗ ಇದು, ಸುಮಾರು ಒಂದು 2-3 ಎಕರೆ ಜಾಗ ಇರ್ಬೋದು. ಎಲ್ಲ ಜಾತಿಯ ಗಿಡಗಳನ್ನ ನೆಟ್ಟಿದ್ದೀವಿ. ಕೆಲವೆಲ್ಲ ತುಂಬ ಫಲ ಬಟ್ಟಿದೆ. ಹಲಸು, ಮಾವು, ತೆಂಗು, ಬೋಗನಿ, ಮಹಾಗನಿ, ತೇಗ, ಬಿಲ್ಲಪತ್ರೆ, ಮುತ್ತುಗ, ಕಕ್ಕೆ, ಕವಳೆ, ಬಿಲ್ಲಪತ್ರೆ ಮತ್ತು ಇನ್ನೂ ಕೆಲವು ನಾನಾ ಥರದ ಗಿಡಗಳು ನೆಟ್ಟಿದ್ದೀವಿ. ಮತ್ತು ಔಷಧೀಯ ಸಸ್ಯಗಳು ಅಂಥೇಳಿ ಅದನ್ನು ಕೆಲವು ಶಾಲೆಗಳೆಲ್ಲ ಹೋಗಿ ನಾವು ನೆಟ್ಟಿದ್ದೀವಿ. ಇಲ್ಲಿ ಕಾರ್ಮೆಲ್ ಶಾಲೆ, ನಮ್ಮ ಮೇರಿಯಲ್ ಕಾರ್ಮೆಲ್ ಸ್ಕೂಲಲ್ಲಿ, ಸೆಂಟ್ರಲ್ ಸ್ಕೂಲಲ್ಲಿ ಕೆಲವೆಲ್ಲ ಗಿಡ ನೆಟ್ಟಿದ್ದೀವಿ. ಮತ್ತು ಕೆಂಜಾರು ಶಾಲೆಯಲ್ಲಿ ಕೆಲವು ಗಿಡಗಳನ್ನ, ಔಷಧಿ ಸಸ್ಯಗಳನ್ನೆಲ್ಲ ನೆಟ್ಟು ಮಕ್ಕಳಿಗೆ ನಾವು ಹೇಳ್ತೀವಿ ನಾವು. ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ವರ್ಕ್ಶಾಪ್ ಆಗಿರ್ಬೋದು, ಯಾವ ರೀತಿಯಾಗಿ ಮಕ್ಕಳಿಗೆ
ಆ ಗಿಡಗಳ ಬಗ್ಗೆ ಮಹತ್ವದ ಬಗ್ಗೆ ಹೇಳಿಕೊಡ್ತಾ ಇದ್ದೀರಾ? ಅದು ಖಾಲಿ ಒಂದು ಜಾಗದಲ್ಲಿ ಒಳ್ಳೆ ಜಾಗ ಮಾಡಿ ತೋರಿಸಿಕೊಡೋದು. ಎಲ್ಲ ಈ ಆಟ ಆಡುವಾಗ ಫುಟ್ಬಾಲ್ ಅದು ಹೀಗಿದೆ ಬಂದು ಗಿಡಗಳ ಮೇಲೆ ಬೀಳಬಾರ್ದು ಅನ್ನೋ ಕಾಂಪೌಂಡ್ನು ಒಂದು ಸ್ವಲ್ಪ ಬೇಲಿಯೆಲ್ಲ ಹಾಕಿಸ್ತಾರೆ ಅವರು. ಹಾಕಿ ಗಿಡಗಳನ್ನ ಚೆನ್ನಾಗಿ ಮಾಡಿ ಬೆಳೆಸಬೇಕು. ಬೇವಿನ ಗಿಡ, ಬಿಲ್ವಪತ್ರೆ ಮತ್ತು ಇಪ್ಪಲಿ, ಲೋಳಿಸರ, ಇದೆಲ್ಲ ದೊಡ್ಡ ಪತ್ರೆ, ಲೋಳಿಸರ, ಮಂಚಿಪತ್ರೆ, ಇನ್ನೂ ಕೆಲವು ಔಷಧೀಯ ಸಸ್ಯಗಳನ್ನ ನೆಟ್ಟು ಮಕ್ಕಳೇ ನೀವು ಚೆನ್ನಾಗಿ ನೋಡಿ ಚೆಂದಾಗಿ ಇದನ್ನು ಬೆಳೆಸಿದರೆ ನಿಮಗೆ ಟೀಚರ್ ಪ್ರಿನ್ಸಿಪಾಲ್ನವರು ನಿಮಗೆ ಒಳ್ಳೆಯ ಪ್ರೋತ್ಸಾಹ ಕೊಡ್ತಾರೆ. ಮತ್ತು ನಿಮಗೆ ಒಳ್ಳೆ ಇದು ಪ್ರೈಜು ಕೂಡ ಕೊಡ್ತಾರೆ ಅಂಥೇಳಿ ಮಕ್ಕಳಿಗೆ ಹೇಳ್ತೀವಿ ನಾವು. ಮತ್ತು ಹುಟ್ಟುಹಬ್ಬದ ದಿವಸದಂದು ಯಾರಾದರೂ ಗಿಡ ನೆಡಲಿಕ್ಕೆ ಇಚ್ಛೆ ಪಡುವುದಾದರೆ ನಮ್ಮ ಕೈಯಿಂದ ಸ್ವಂತವಾಗಿ ನಾವು ಗಿಡ ಕೊಡ್ತೀವಿ ಅಂತಲೂ ಹೇಳಿದ್ದೀವಿ. ಆದರೆ ಕೆಲವು ಕೊಟ್ಟಿದ್ದೀವಿ ನಾವು. ಆದರೆ ಜಾಸ್ತಿ ಕೊಡುವಂಥ ಗಿಡಗಳು ಏನಪ್ಪ ಅಂದರೆ ಬೇವಿನ ಗಿಡ. ಕಾರಣ ಇಲ್ಲಿ ಕೆಲವು ಬೇವಿನ ಗಿಡ ಭಾರಿ ಕಮ್ಮಿ ಇರೋದ್ರಿಂದ ಬೇವಿನ ಗಿಡ ಮಕ್ಕಳಿಗೆ ಕೊಡ್ತಾಯಿದ್ದೀವಿ. ಶಾಲೆಯ ವಟಾರ ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಕ್ಕಳನ್ನು ಗಿಡ ನೆಡೆಸುವುದರಲ್ಲಿ ನೀವು ಅವರನ್ನು ಕರ್ಕೊಂಡು ಹೋಗಿದ್ದೀರಾ? ಗಿಡ ನೆಡೆಸು ಹೌದು. ಕೆಲವು ಶಾಲೆಗಳಲ್ಲಿ ನಾವು ಅವ್ರನ್ನೇ ಕರೆದು ಇಲ್ಲಿ ಕೂಡ ನಡೆಸಿದ್ದೀವಿ. ಪಿಲಿಕುಳ ಮತ್ತು ಕೆಂಜಾರ್ ಮತ್ತು MGC ಶಾಲೆ ಎಲ್ಲಿನೂ ಕೆಲವು ಕಡೆ ಎಲ್ಲ ನೆಟ್ಟಿದ್ದೀವಿ. ಮತ್ತು ಸ್ಮಶಾನದಲ್ಲಿ ಕೂಡ ನೆಟ್ಟಿದ್ದೀವಿ ಗಿಡಗಳನ್ನ. ಸ್ಮಶಾನದಲ್ಲಿ ಕೆಲವು ಶಾಸಕರು ಬಂದಿದ್ದಾರೆ. ಕೆಲವು ಸಂಘ ಸಂಸ್ಥೆಗಳೆಲ್ಲ ಇದೆ. ಕೂಳೂರು, ಕೆಂಜಾರ್, ಬಜ್ಪೆ ಇಲ್ಲೆಲ್ಲ ಶಾಸಕರೊಟ್ಟಿಗೆ ನಾವು ಸ್ಮಶಾನದಲ್ಲಿ ನೆಟ್ಟಿದ್ದೀವಿ. ಅಂದಾಜು ಇಲ್ಲಿಯವರೆಗೂ ಎಷ್ಟು ಗಿಡಗಳನ್ನು ನೆಟ್ಟು ಬೆಳೆಸಿದ್ದೀರಾ? ಆದರೆ ನನ್ನ ಅಂದಾಜಿನಲ್ಲಿ ಸುಮಾರು 1500 ಮೇಲೆ ಹೋಗಿದೆ ಇದುವರೆಗೆ ಗಿಡಗಳು. ಇನ್ನೂ ಕೆಲವು ನೆಡಲಿಕ್ಕೆ ಇದೆ, ಇನ್ನೂ ನೆಟ್ಟಲ್ಲ. ಈ ಲಾಸ್ಟ್ ಆಗಸ್ಟ್ 15ಕ್ಕೆ ನಮ್ಮ ಸನ್ಮಾನ್ಯ ಮಂತ್ರಿಗಳು ಭರತ್ ಶೆಟ್ಟಿ ಅವರು ಹೇಳಿದ ಪ್ರಕಾರ ಕೆಲವು ಗಿಡಗಳನ್ನೆಲ್ಲ ನೆಡ್ತಾ ಇದ್ದೀವಿ. ಅವ್ರದ್ದೊಂದು ಯೋಜನೆ ಉಂಟು. ಈ ಮಧ್ಯೆ ಅವರೊಂದು ಯೋಜನೆ ಮಾಡಿದ್ದಾರೆ. 5 ಗಿಡ ನೆಟ್ಟು ಬೆಳೆಸಿ ಪ್ರೋತ್ಸಾಹಿಸಿದವರಿಗೆ ಅತ್ಯುತ್ತಮವಾದ ಪ್ರೈಸ್ ಕೊಡಲಾಗುವುದು ಅಂತೇಳಿ ಅವರು ಪೇಪರ್ನಲ್ಲಿ ಕೊಟ್ಟಿದ್ದರು. ಇದು ಕರೆದಿದ್ದರು ಅವರು, ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿದ್ದಾರೆ. ಆ ರೀತಿ ನಾವು ಮಹಾತ್ಮ ನಗರದಲ್ಲಿ ನಮ್ಮ ಸ್ನೇಹಿತರು ರಾಮಚಂದ್ರ ಭಟ್ರು ಮತ್ತು ಎಲ್ಲರೂ ಸೇರಿ ಅಲ್ಲಿ ಆಗಸ್ಟ್ 15 ಧ್ವಜಾರೋಹಣದ ಟೈಮ್ನಲ್ಲಿ ಅಲ್ಲಿ 2 ಗಿಡ ನೆಟ್ಟಿದ್ದೀವಿ ಸಂಪಿಗೆ. ಮತ್ತು ಬಾಕಿದ್ದ ಗಿಡ ಇಲ್ಲಿ ನೆಟ್ಟಿದ್ದೀವಿ ಭರತ್ ಶೆಟ್ಟರ್ ಥ್ರೂ ಅವರ ಮುಖಾಂತರ, ಅವರ ಸಜೆಷನ್ ಪ್ರಕಾರ. ಹಾಗೆ ಅದು ಬೆಳೆಸೋದಕ್ಕೆ ಎಲ್ಲ ನೋಡಿ ಪ್ರೋತ್ಸಾಹ, ನೀರು ಹಾಕೋದು, ಗೊಬ್ಬರ, ಬೇಲಿ ಎಲ್ಲ ನಾವೇ ಮಾಡ್ತಾಯಿದ್ದೀವಿ. ಹಾಗೆ ಒಂದೊಂದು ಪ್ರಯತ್ನದಿಂದ ಮುಂದುವರಿತಾ ಇದ್ದೀವಿ. ಎಷ್ಟನೇ ವಯಸ್ಸಿನಿಂದ ಪರಿಸರ ಸಂರಕ್ಷಣೆ ಕಾರ್ಯಕ್ರಮದಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ? ನಾನು ಸುಮಾರು ಒಂದು 70 ವರ್ಷದಿಂದಲೂ ಪರಿಸರ ಅಂದರೆ ಈ ಹಸಿರೀಕರಣ ಅಲ್ಲ, ಬೇರೆ ಬೇರೆ ವಿಧದಲ್ಲಿ ಪರಿಸರದ್ದು ಕೆಲಸ ಮಾಡ್ತಾಯಿದ್ದೀವಿ. ಹಾಗೆ ಇದು ಮಾತ್ರ ಹಸಿರೀಕರಣದ ಮಾತ್ರ ಈ ಮಧ್ಯೆ ಅಂದರೆ 15 ವರ್ಷದಿಂದ ಈ ಕಡೆ ಹಸಿರೀಕರಣಕ್ಕೆ ತುಂಬ ಮಹತ್ವಪೂರ್ಣ ಕೊಡ್ತಾಯಿದ್ದೀವಿ. ಮತ್ತು ನಮ್ಮದೇ ಪಾಲನೆ, ಪೋಷಣೆ, ಸಂರಕ್ಷಣೆ ನಮ್ಮದೇ ಆಗಿರ್ತದೆ. ಯಾವುದು ಖರ್ಚು ವೆಚ್ಚಗಳು ಯಾವುದರಿಂದಲೂ ಯಾವ ಗೌರ್ಮೆಂಟ್ನಲ್ಲೂ ಯಾರಿಂದಲೂ ನಾವು ತಗೊಂಡಿಲ್ಲ. ಹಾಗೆ ಮಾಡ್ತಾಯಿದ್ದೀವಿ. ಕೆಲವೆಲ್ಲ ಫಲ ಬಿಟ್ಟಿದೆ. ಆ ಫಲಗಳನ್ನು ಕೂಡ ನಾವು ಕೆಲವು ದಾನ ಧರ್ಮ ಎಲ್ಲ ಮಾಡಿದ್ದೀವಿ, ಕೆಲವು ದೇವಸ್ಥಾನಗಳಿಗೂ ಕೊಟ್ಟಿದ್ದೀವಿ. ಯಾವೆಲ್ಲ ಗಿಡಗಳನ್ನು ನೆಟ್ಟಿದ್ದೀರಾ? ಔಷಧಿ ಗಿಡಗಳು ಅದಲ್ಲದೆ ಬೇರೆ ಪ್ರಭೇದದ ಗಿಡಗಳು? ಔಷಧಿ ಗಿಡದಲ್ಲಿ ಬಂದು ಹಿಪ್ಪಲಿ ಮೇಯ್ನಾಗಿ, ಹಿಪ್ಪಲಿ, ಲೋಳಿಸರ, ದೊಡ್ಡ ಪತ್ರೆ, ಕೆಂಚಪತ್ರೆ, ಬಿಲ್ಪತ್ರೆ, ಬೇರೆ ಅಂದರೆ ಮುತ್ತುಗ ಉಂಟು, ಹೊಸದಾಗಿ ಮುತ್ತುಗ, ದಾಳಿಂಬೆ, ಪೇರಳೆ ಇಂಥದ್ದೆಲ್ಲ ಕೆಲವು ಗಿಡಗಳು ನೆಟ್ಟಿದ್ದೀವಿ. ಮತ್ತು ನೆಲ್ಲಿ ಇದೆಲ್ಲ ಔಷಧಕ್ಕೆ ಬರ್ತದೆ, ಆದರೆ ಇದು ಮರ ಆಗಿ ಬೆಳೆಯುತ್ತದೆ, ಅದು ಸ್ವಚ್ಛವಾಗಿ ಬೆಳೀತದೆ. ಹಾಗೆ ವ್ಯತ್ಯಾಸ ಉಂಟು. ಬೇರೆ ಬೇರೆ ಮರಗಳನ್ನೇ ಬೇರೆ ಕಡೆ ನೆಟ್ಟು ಔಷಧಿಯ ಮರಗಳು ಅಂತೇಳಿ ಮಾಡ್ಬೋದು, ಅದಕ್ಕೆ ಜಾಗ ಬೇಕು. ಅಂದಾಜು ಎಷ್ಟು ಎಕರೆಯಲ್ಲಿ ನೀವು ಗಿಡಗಳನ್ನು ನೆಟ್ಟಿದ್ದೀರಾ? ಇದೀಗ ಸುಮಾರು ಒಂದು 3 ಎಕರೆ ಜಾಗ, ಸುಮಾರು ಒಂದು 50 ಜಾತಿಯ ಗಿಡಗಳು ನೆಟ್ಟಿದ್ದೀವಿ ಇಲ್ಲಿ. 50 ಜಾತಿಗಿಂತಲೂ ಜಾಸ್ತಿ ಇರ್ಬೋದು. ನೆಟ್ಟು ಪಾಲನೆ ಪೋಷಣೆ ಆಗಿದೆ, ದೊಡ್ಡ ಮರವಾಗಿ ಬೆಳೆದಿದೆ.
ಸಂಪಿಗೆ ಅಂತ ಈ ವರ್ಷ ಫುಲ್ಲು ದೊಡ್ಡದ ಮರ ಆಗಿ ಹೂವು ಕೂಡ ಬಿಟ್ಟಿತ್ತು ಈ ಸಲ, ಸುಮಾರು 1 2 3 4 ಮರ. ಹಾಗೆ ಹಲಸಿನ ಮರ ಕೂಡ ಫಲ ಬಿಟ್ಟಿತ್ತು ತುಂಬ. ಪರಿಸರದ ಮಹತ್ವವನ್ನು ಜನರಿಗೆ ಹೇಳಲಿಕ್ಕೆ ಯಾವೆಲ್ಲ ಕಾರ್ಯಕ್ರಮಗಳು ನೀವು ಆಯೋಜಿಸಿದ್ದೀರಾ? ನಾನು ಈ ಪರಿಸರ ಇದಕ್ಕಾಗಿ ವನ ಮಹೋತ್ಸವ ಟೈಮ್ನಲ್ಲಿ ಕರೀತಾರೆ ಕೆಲವು ಶಾಲೆಗಳಲ್ಲಿ. ನನ್ನದೇ ಕೆಲವು ಬ್ಯಾನರ್ ಉಂಟು, ಸ್ವಂತ ಮಾಡಿದ್ದು ಬ್ಯಾನರ್ಸ್, ಮಕ್ಕಳಿಗೆ ಬರವಣಿಗೆ ಎಲ್ಲಿರೋದು ಅದನ್ನು ಕೊಂಡೋಗಿ ಮಕ್ಕಳ ಕೈಯಲ್ಲಿ ಕೊಟ್ಟು ಮಕ್ಕಳಿಂದ ಎಲ್ಲ ಹೇಳಿ ಹೇಗೆ ನೆಡಬೇಕು, ಯಾತಕ್ಕಾಗಿ ನೆಡೋದು, ಯಾತಕ್ಕಾಗಿ ನಾವು ಪರಿಸರವನ್ನು ಪ್ರೀತಿಸ್ತಾ ಇದ್ದೀವಿ, ಇನ್ನು ಮುಂದೆ ನೀವು ಹೇಗೆ ಮಾಡ್ತೀರಿ, ಯಾಕೆ ಮಳೆ ಬರೋದಿಲ್ಲ, ಯಾಕೆ ಮಳೆ ಬಂತು, ಯಾಕೆ ಗಾಳಿ ಮಳೆ, ಇದ್ರ ಬಗ್ಗೆ ಎಲ್ಲ ನಾವು ಮಕ್ಕಳಿಗೆ ಹೇಳ್ತೀವಿ. ಅದು ಸ್ಲೋಗಾನ್ದಲ್ಲಿ ಹೇಳ್ತೀವಿ ಮತ್ತು ಹಾಗೇನೂ ಹೇಳ್ತಾ ಇರ್ತೀವಿ ನಾವು. ಮತ್ತು ಕೆಲವರಿಗೆಲ್ಲ ಪ್ರತಿಜ್ಞೆ ಮಾಡ್ತೀವಿ ಮಕ್ಕಳಿಗೆ ಪರಿಸರದ ಬಗ್ಗೆ. ಪರಿಸರದ ಸ್ಲೋಗಾನ್ ಉಂಟು, 64 ಸ್ಲೋಗಾನ್ ಹೇಳಿಸ್ತೀವಿ ನಾವು ಹೇಳುವಾಗ ಅವ್ರು ರಿಪೀಟ್ ಮಾಡಬೇಕು ಮಕ್ಕಳು. ಹಾಗೇ ಪರಿಸರದ ಬಗ್ಗೆ ಎಲ್ಲರೂ ಒಪ್ಪಿಕೊಂಡಿರ್ತಾರೆ ಮಕ್ಕಳು. ಆಗ ಇನ್ನೊಂದು ನೆಕ್ಸ್ಟ್ ಇಯರ್ಗೆ ಹೋಗಿ ನೋಡ್ತೀವಿ, ಆದರೆ ಅಷ್ಟೆಲ್ಲ ಮಾಡಿರಲಿಕ್ಕಿಲ್ಲ ಮಕ್ಕಳು. ಆದರೆ ಕೆಲವು ಕಡೆ ದನ ಅದು ಇದೆಲ್ಲ ತಿಂದು ಹಾಳಾಗಿರ್ತದೆ, ಏನು ಮಾಡಲಿಕ್ಕಾಗಲ್ಲ. ಇಲ್ಲಿವರೆಗೂ ಎಷ್ಟು ಪ್ರಶಸ್ತಿ ಒದಗಿಸಿದೆ? ಇಲ್ಲಿವರೆಗೂ ಪ್ರಶಸ್ತಿ ಅಂತ ಕೆಲವು ಸಣ್ಣ ಪುಟ್ಟ ಪ್ರಶಸ್ತಿ ಎಲ್ಲ ಉಂಟು. ಮುಖ್ಯವಾಗಿರೋದು ಅರಣ್ಯ ಮಿತ್ರ ಒಂದು ಪ್ರಶಸ್ತಿ, ಮತ್ತು ಸ್ವಚ್ಛ ಭಾರತದ ಅಮಲ ಭಾರತ ವಿಷಯದಿಂದ ಒಂದು ಪ್ರಶಸ್ತಿ, ಅಮಲ ಭಾರತದಿಂದ ಮತ್ತೆ ಇನ್ನೊಂದು ಪ್ರಶಸ್ತಿ, ಮತ್ತು ಇದು ಮೊನ್ನೆ ನಮ್ಮ ಮಹಾನಗರ ಪಾಲಿಕೆಯವರು ಕೊಟ್ಟಿದ್ದು ಸಸ್ಯ ಶ್ಯಾಮಲ ಅಂಥೇಳಿ ಅದೊಂದು ಪ್ರಶಸ್ತಿ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅದರದ್ದೊಂದು ಪ್ರಶಸ್ತಿ. ಪರಿಸರ ಸಂರಕ್ಷಣೆ ಕಾರ್ಯದಲ್ಲಿ ನೀವು ತೊಡಗಿಸಿಕೊಂಡಿರುವುದರಿಂದ ನಿಮಗೆ ಸಹಾಯವಾಗಿ ಅರಣ್ಯ ಇಲಾಖೆಯಿಂದ ಯಾವ ರೀತಿ ಸಹಾಯ ಒದಗಿ ಬರ್ತಾ ಇದೆ? ನಾವು ಅರಣ್ಯ ಇಲಾಖೆಯ ನಮ್ಮ ಸಂರಕ್ಷಣಾಧಿಕಾರಿ ಶ್ರೀಧರ್ ಅಂತ ಇದ್ದಾರೆ, ಅರಣ್ಯಾಧಿಕಾರಿ ಶ್ರೀಧರ್ ಅಂಥೇಳಿ ಅವ್ರ ಹತ್ರ ಹೋಗಿ ನಾವು ಬೇಡಿಕೆ ಇಡ್ತೀವಿ, ಇಷ್ಟು ಗಿಡ ಬೇಕು ಇಲ್ಲಿ, ಇಂಥ ಜಾಗದಲ್ಲಿ ನೆಡ್ತಾ ಇದ್ದೀವಿ, ಆಗ ಗಿಡ ಕೊಡಿ ಅಂದರೆ ಯಾವುದೆಲ್ಲ ಬೇಕು ಅಂತ ಹೇಳ್ತಾರೆ. ಆಗ ನಾವು ಅದರ ಹೆಸರೆಲ್ಲ ಹೇಳಿ ಸೆಲೆಕ್ಟ್ ಮಾಡ್ತೀವಿ, ಅಲ್ಲಿ ದೊಡ್ಡದ ಸಣ್ಣದ ಅತಿ ಸಣ್ಣದ ಯಾವುದು ಬೇಕು ತೊಗೊಳ್ತೀವಿ. ರೋಡ್ ಸೈಡೆಲ್ಲ ನೆಡೋದಾದರೆ ಅತಿ ದೊಡ್ಡ ಗಿಡ ತೊಗೊಳ್ತೀವಿ. ಎಲ್ಲ ನಮಗೆ ಫ್ರೀಯಾಗಿ ಕೊಡ್ತಾರೆ ಅವರು, ಇಂಥ ಕಡೆ ನೆಡಲಿಕ್ಕೆ. ಬೇರೆ ಪ್ರೈವೇಟ್ ಜಾಗದಲ್ಲೇ ಸ್ವಲ್ಪ ಕ್ರಯ ಕೊಡಬೇಕಾಗ್ತದೆ. ಒಂದು ಗಿಡಕ್ಕೆ 3 ರೂಪಾಯಿ 5 ರೂಪಾಯಿ 1 ರೂಪಾಯಿ ಇದೆಲ್ಲ ಉಂಟು ಗಿಡ, ಅದು ಫಾರೆಸ್ಟ್ನವ್ರು ಕೊಡ್ತಾರೆ ಪ್ರೈವೇಟಿಗಾದರೆ. ಈ ಥರ ಪಬ್ಲಿಕ್ಕಿಗಾದರೆ ಫ್ರೀ ಅವರು ಕೊಡ್ತಾರೆ. ಈ ರೋಡ್ನಲ್ಲಿ ನಡೆಯೋದಲ್ಲ ಮತ್ತು ಶಾಲೆ ಕಾಲೇಜಿಗೆಲ್ಲ ನಡೆಯೋದಲ್ಲ ಫ್ರೀ. ಇಲ್ಲಿವರೆಗೂ ಜನರು ನಿಮಗೆ ಇಂಥದ ಗಿಡ ಬೇಕು ನಮಗೆ ಕೊಡಿ ಅಂತ ಹೇಳಿಕೊಂಡು ಯಾರಾದರೂ ಬಂದಿದ್ದಾರೆ? ಬಂದವರಿಗೆ ನೀವು ಆ ಗಿಡ ಕೊಡುವಾಗ ಅದರ ಬಗ್ಗೆ ಮಾಹಿತಿ ನೀಡ್ತೀರಾ? ಹೌದು, ನೀಡಿದ್ದೀವಿ. ಇಲ್ಲೇ ನಮ್ಮ ಕೆಲವೆಲ್ಲ ಕ್ಲಬ್ನವರು ಬಂದಿದ್ದಾರೆ, ಬಿಲ್ಲುಪತ್ರೆ ಅದು ಕಕ್ಕೆ ಕೆಲವೊಂದು ಗಿಡಗಳನ್ನ ತೊಗೊಂಡೋಗಿದ್ದಾರೆ. ಮತ್ತು ಇಲ್ಲಿ ಶಾಲಾ ಕಾಲೇಜಿನವರು ಬಂದು ಬೇರೆ ಅವ್ರದ್ದು ಪರ್ಸನಲ್ ಆಗಿ ಕೂಡ ತಗೊಂಡೋಗಿದ್ದಾರೆ. ಈ ಕಕ್ಕೆ ಇಂಥ ಗಿಡಗಳೆಲ್ಲ ನೆಡಲಿಕ್ಕೆ, ಹೂವಿನ ಗಿಡಗಳು ಇದೆಲ್ಲ ಅದು ಮಾಹಿತಿ ಕೊಡ್ತೀವಿ ನಾವು, ಚೆಂದ ಮಾಡಿ ಬೆಳೆಸಿ ಅಂತೆಲ್ಲ ಹೇಳ್ತೀವಿ ನಾವು, ಒಳ್ಳೆ ನೀರು ಹಾಕಿ ಹಾಗೆಲ್ಲ ಹೇಳ್ತೀವಿ. ಅದ್ರ ಬಗ್ಗೆ ಹೇಳ್ತೀವಿ. ಬಿಲ್ಲುಪತ್ರೆ ಕಮ್ಸೆ ಕಮ್ 1-1.5 ಅಡಿ ಬೆಳೆಯುವಾಗ ಹೊರಗಡೆ ನೆಟ್ಟು ಉಂಟಲ್ಲ, ಅದರ ಎಲೆ ಎಲ್ಲ ತೆಗೆದು ದುರುಪಯೋಗ ಆಗುತ್ತೆ. ಸರಿಯಾದ ಜಾಗದಲ್ಲಿ ನೆಟ್ಟು ದೊಡ್ಡ ಮರ ಆದರೆ ಒಂದು 5-6 ಅಡಿ ಎತ್ತರದಲ್ಲಾದರೆ ಕಿತ್ತರೂ ತೊಂದರೆ ಇಲ್ಲ, ಎಲೆ ತಗೊಂಡು ಹೋದ್ರೂ ತೊಂದರೆ ಇಲ್ಲ. ಆದರೆ ಕೆಲವರೆಲ್ಲ ದೇವಸ್ಥಾನಕ್ಕೆ ಮತ್ತು ಔಷಧಿಗೆ ಇಂಪಾರ್ಟೆಂಟ್ ಅದು, ಭಾರಿ ಈ ಕ್ಯಾನ್ಸರ್ಗೆಲ್ಲ ಕೊಂಡೋಗ್ತಾರೆ. ಅದೇ ರೀತಿ ಕ್ಯಾನ್ಸರ್ದು 4 ಮರ ಉಂಟು. ಒಂದು ಲಕ್ಷ್ಮತರು ಅಂತೇಳಿ, ಇನ್ನೊಂದು ಜಾಜಿಕಾಯಿ ಅಂತ ಇದಕ್ಕೆ ಹೆಸರು, ಜಾಪತ್ರೆ ಎಲ್ಲ ಭಾರಿ ಕಾಸ್ಟ್ಲಿ, ಅದು ಎಲ್ಲದಕ್ಕೂ ಉಪಯೋಗ ಆಗ್ತದೆ. ಜಾಜಿ ಎಲೆ, ಕಾಯಿ, ಪತ್ರೆ, ಸಿಪ್ಪೆ ಎಲ್ಲವೂ ಉಪಯೋಗ ಆಗ್ತದೆ, ಅದು ಜಾಕಾಯಿ. ಮತ್ತು ಲಕ್ಷ್ಮೀತರು ಅಂತ ಹೇಳಿದೆ, ಎಲೆ ಮತ್ತು ಚಕ್ಕೆ, ಇದು ಕ್ಯಾನ್ಸರಿಗೆ ಭಾರಿ ಮುಖ್ಯವಾದದ್ದು. ಇನ್ನೊಂದುಂಟು ಲಕ್ಷ್ಮಣ ಫಲ ಅಂಥೇಳಿ, ಅದು ಭಾರಿ ಇಂಪಾರ್ಟೆಂಟ್, ಮುಖ್ಯ ಕ್ಯಾನ್ಸರಿಗೆ ಭಾರಿ ಒಂದು ಇದು ಹಣ್ಣಾಗ್ತದೆ. ಅದರ ಸೊಳೆ ಎಲೆ ಕೂಡ ಕಷಾಯಕ್ಕೆ ಬೇಕು, ತುಂಬ ಕಾಸ್ಟ್ಲಿ. ಎಲೆಗೆ ಸುಮಾರು ಬೆಲೆ ಉಂಟು, ಬಿದ್ದ ಎಲೆ ಎಲ್ಲ ಬಾಚಿ ಕೊಂಡೋಗ್ತಾರೆ ಕೆಲವರು. ಅದು ನಮ್ಮ ಆಯುರ್ವೇದಿಕ್ ಮೆಡಿಕಲ್ ಶಾಪ್ನಲ್ಲಿ ತುಂಬ ಒಂದು ಕೆಜಿಗೆ 400-500 ರೂಪಾಯಿ ಉಂಟು ಬೆಲೆ. ಅದು ಲಕ್ಷ್ಮಣ ತರು, ಅದು ಕೂಡ ಹಾಕಿದ್ದೀವಿ ನಾವು ಇಲ್ಲಿ.
ಹಾಗೆ 3-4 ದೊಡ್ಡ ಇದು ಕ್ಯಾನ್ಸರಿಗೆ ಬೇಕಾದ ಗಿಡಗಳು ಉಂಟು ಇಲ್ಲಿ. ಪರಿಸರ ಸಂರಕ್ಷಣೆ ಕಾರ್ಯ ಅಲ್ಲದೆ ನಿಮ್ಮ ಮುಂದಾಳತ್ವದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ? ಪರಿಸರದ್ದು ಅಂದರೆ ಇದೆ, ಸ್ವಚ್ಛ ಭಾರತ ಒಂದು, ಸ್ವಚ್ಛ ಭಾರತ ಕಾರ್ಯಕ್ರಮ, ಮತ್ತು ಕೆಲವೆಲ್ಲ ಈ ದೇವಸ್ಥಾನ ಅಲ್ಲಿ ಇಲ್ಲಿ ಮತ್ತು ನಮ್ಮ ಕ್ಲಬ್ದು ಸ್ವಸಹಾಯಕ ಗುಂಪಿನೊಳಗೆ ಸೇರಿಕೊಂಡು ಕೆಲವೆಲ್ಲ ಸಹಕಾರ ಮಾಡ್ತಾಯಿದ್ವಿ. ಯಾವೆಲ್ಲ ಕಾರ್ಯಕ್ರಮ, ಪರಿಸರ ಸಂರಕ್ಷಣೆ ಕಾರ್ಯಕ್ರಮ ಹೊರತುಪಡಿಸಿ ಬೇರೆ ಯಾವೆಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ? ಅದೇ ಕಾರ್ಯಕ್ರಮದಲ್ಲಿ ಕ್ಲಬ್ಬಿನಲ್ಲೆಲ್ಲ ಕೆಲವು ವಾಲಂಟಿಯರ್ಸ್ ಆಗಿ ಮತ್ತು ಈಗೆಲ್ಲ ಆಮೇಲೆ ಕೆಲವು ಕಾರ್ಯಕ್ರಮಗಳು, ಅದರಲ್ಲಿ ಸಮಾರಂಭಗಳು, ಅದರಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡಿದ್ದೀವಿ. ಮುಂದೆ ಪರಿಸರ ಸಂರಕ್ಷಣೆಗೆ ಬೇರೆ ಯಾವ ಹೊಸ ಯೋಜನೆಯೇನಾದರೂ ಹಾಕಿಕೊಂಡಿದ್ದೀರಾ? ಇನ್ನು ನಾನು ನನ್ನ ಪ್ರಕಾರ ಇನ್ನೂ ಹಸಿರೀಕರಣ ಇನ್ನೂ ಆಗಲಿಲ್ಲ ಮಂಗಳೂರಿಗೆ. ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ ಹಸಿರೀಕರಣ ಮಾಡಬೇಕು, ಹಾಗೆ ಮಾಡಬೇಕು. ಈಗ ನೆಟ್ ಗಿಡ ಇದುವರೆಗೂ ಒಂದೂ ಇಲ್ಲ. ಈಗ 1980ರಲ್ಲೆಲ್ಲ ಕೆಲವು ನೆಡ್ತಾ ಇದ್ದರು. ಆಗ ಪರಿಸರ ಇದು ವನ ಮಹೋತ್ಸವ ಅನ್ನೋದು ಬಂದಿದ್ದು ಕೂಡ ಹೆಸರಿಗೆ ನೆಟ್ಟರು. ಯಾವ್ಯಾವುದೋ ಕ್ಲಬ್ ನೆಟ್ಟಿತ್ತು, ಕುದುರೆಮುಖದವ್ರು ನೆಟ್ಟರು, ಲಯನ್ಸ್ ಕ್ಲಬ್ನವ್ರು ನೆಟ್ಟರು, ಇನ್ನೂ ಕೆಲವೆಲ್ಲ ಗಿಡ ನೆಟ್ಟರು. ನೆಟ್ಟಿದ್ದು ಮಾತ್ರ ಕಂಡು ಗಿಡ ಇಲ್ಲ. ಹಾಗೆ ಎಲ್ಲ ಹೋಗ್ತಾ ಇದ್ದಾವೆ. ಈಗ ನಮ್ಮ ಸಂರಕ್ಷಣಾಧಿಕಾರಿ ಶ್ರೀಧರ್ ಅಂತೇಳಿ ಬಂದ ನಂತರ ಅವರು ತುಂಬ ಕಡೆ ಬರ್ತಾರೆ. ಅವರು ನಮ್ಮ ಹಾಗೆ ಶ್ರೀಧರ್ ಅವರ ಮುಖಾಂತರ ನಾವು ಗಿಡ ನೆಟ್ಟಿರೋದು ಎಲ್ಲ ಕಡೆ ಹಸಿರೀಕರಣ ಆಗಿದೆ, ತುಂಬ ಇದಾಗಿದೆ. ಈಗ ಇದೇ ರೀತಿ ಶ್ರೀಧರ್ ಅವ್ರ ಥರನೇ ಮುಂದಾಳತ್ವ ವಹಿಸಿ ಮಾಡೋದಾದರೆ ಗ್ಯಾರಂಟಿ 1-2-3 ವರ್ಷದೊಳಗೆ ನಮ್ಮ ಮಂಗಳೂರು ಹಸಿರೀಕರಣ ಗ್ಯಾರಂಟಿ 100% ಆಗ್ತದೆ. ಮಂಗಳೂರು ಹಸಿರೀಕರಣವಾಗಿ ಮಾಡಲಿಕ್ಕೆ ನಿಮ್ಮ ಯಾವುದಾದ್ರು ಹೊಸ ಯೋಜನೆ? ಹೊಸ ಯೋಜನೆ ಅಂದರೆ ಇದೆ. ಕೆಲವು ಕಡೆ ಇನ್ನೂ ಜಾಗ ಬೇಕಾದಷ್ಟುಂಟು. ಆ ಜಾಗನೆಲ್ಲ ನಾವು ಹಸಿರೀಕರಣ ಮಾಡುವ ಅನ್ನೋ ಯೋಜನೆ ಉಂಟು. ಆದರೆ ಈಗ ಈ ಕೊರೋನಾ ಕಾರಣದಿಂದ ಯಾರು ಲೇಬರ್ ಸಿಗ್ತಾಯಿಲ್ಲ ಒಂದು. ಎರಡನೇದಾಗಿ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಕೆಲವು ಬೇಕಾದ ಗಿಡಗಳು ಇದ್ದರೂ ಕೂಡ ತರಲಿಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ಭಾರಿ ತೊಂದರೆ ಇದೆ. ಆದ್ದರಿಂದ ಇದೆಲ್ಲ ಒಂದು ಸ್ವಲ್ಪ ಹಿಂದೆ ಹೋದರೆ ಇನ್ನು ಮುಂದೆ ಒಳ್ಳೆ ಹಸಿರೀಕರಣಕ್ಕೆ ಮುಂದೆ ಬಂದು ಒಳ್ಳೆ ಚೆಂದ ಮಾಡಿ ಕೊಡುವ ಅನ್ನೋದಲ್ಲಿ ಉಂಟು. ನಮ್ಮ ನಗರವನ್ನು ಸುತ್ತಮುತ್ತ ಪ್ರದೇಶವನ್ನು ಹಸಿರೀಕರಣ ಮಾಡುವ ಅನ್ನೋ ಪ್ರೋಗ್ರಾಮ್ ಉಂಟು. ಪರಿಸರ ದಿನಾಚರಣೆಯನ್ನು ಯಾವ ರೀತಿ ಆಚರಿಸ್ತೀರಾ? ಅದು ಪರಿಸರ ದಿನಾಚರಣೆ ಕರಿತೀವಿ. ಗಣ್ಯರು ಯಾರನ್ನ ಬರ್ತಾರೆ, ಗಣ್ಯರೊಬ್ಬರು ಬರ್ತಾರೆ, ಅಲ್ಲಿಂದ ಪ್ರಮುಖರು ಯಾರನ್ನ ಬರ್ತಾರೆ, ಇದು ಸ್ಟೇಜ್ ಮಟ್ಟದಲ್ಲಿ ಬರ್ತಾರೆ. ಅವ್ರು ಯಾರನ್ನಾರ ಕರೆಯೋದು, ಗಣ್ಯರನ್ನ ಕರೆದು ಗುಂಡಿ ಅದು ಇದೆಲ್ಲ ತೆಗಿಲಿಕ್ಕೆ ನಮ್ಮದೇ ಸ್ವಂತ ಇದರಿಂದ ಆಗಿ ಗಿಡಗಳನ್ನ ತರ್ತೀವಿ. ಕೆಲವು ಗಿಡಗಳನ್ನ ತಂದು ಆಚರಣೆ ಮಾಡೋದು, ನಡೆಸೋದು. ಇದೆ ಗಣ್ಯರ ಕೈಯಿಂದ ನಡೆದು ಒಂದೊಂದು ಶಾಲಾ ಟೀಚರ್ ಅವರು ಮೇಡಮ್ ಅವ್ರ ಕೈಯಿಂದ ನಡೆಸೋದು. ಆದ ನಂತರ ನೀರಿನ ನಂತರ ಮಕ್ಕಳಿಗೆ ಸ್ಲೋಗಾನ್ ಉಂಟು. ಆ ಸ್ಲೋಗಾನ್ ಕಡ್ಡಾಯವಾಗಿ ಹೇಳಲೇಬೇಕು. ಎಲ್ಲರೂ ನಿಂತ್ಕೊಂಡು ನಾವು ಸ್ಲೋಗಾನ್ ಹೇಳ್ತೀವಿ. ಪರಿಸರ ಸಂರಕ್ಷಣೆ ನಿಮ್ಮೆಲ್ಲರ ಹೊಣೆ ಹೇಳ್ಕೊಡ್ತಾ ಇರ್ತೀವಿ. ಆ 60 ಸ್ಲೋಗಾನುಗಳನ್ನ ಅವ್ರು ಹೇಳಲೇಬೇಕು. ಮಂಗಳೂರಿನ ಬೇರೆ ಯಾವ ನಗರದಲ್ಲಿ ಗಿಡ ನೆಡಲು ನೀವು ಸ್ಥಳ ಗುರುತಿಸಿದ್ದೀರಾ? ಕಾವೂರಿಂದ ಬೋಂದಲ್ವರೆಗೂ ನಮ್ಮ ಏರ್ಪೋರ್ಟ್ ರೋಡದ ಇಕ್ಕಳದಲ್ಲಿ ಇದು ಡಿವೈಡರ್ನಲ್ಲಿ ಒಳ್ಳೆ ಹೂವಿನ ಗಿಡಗಳು ನೆಡ ಯೋಜನೆ ಹಾಕಿಕೊಂಡಿದ್ದೀವಿ. ಅದು ಸಚಿವರು ಕೂಡ ಒಪ್ಪಿದ್ದಾರೆ. ಕಾರ್ಪೊರೇಟ್ರು ಗಿಡ ಕೊಡ್ತೀನಿ ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಅದರದ್ದು ಇನ್ನೂ ಯೋಜನೆ ಇನ್ನೂ ಸ್ವಲ್ಪದಲ್ಲೇ ಬಾಕಿ ಉಂಟು. ಅದು ನಾವು ಮುಂದಿನ ತಿಂಗಳಲ್ಲಿ ಮುಂದುವರಿಸಬೇಕು ಅಂತ ಇದ್ದೀವಿ. ಈಗ ಆಲ್ರೆಡಿ ನಾವು ನೆಟ್ಟಿರೋ ಪ್ರಕಾರ ಕಣಗಲ, ಕಾಶಿ ಕಣಗಲು ಮತ್ತು ಕಾಟ್ ರೋಸಾ, ಬೋಗನ್ ವಿಲ ಎಲ್ಲ ನೆಟ್ಟರೆ ಅಲ್ಲಿ ಜನ ಕೂಡಲಿಕ್ಕೂ ಇಲ್ಲ, ಏನಿಲ್ಲ. ಉದ್ದಾಗಿ ಬರುವಾಗ ಅದು ಕಟ್ ಮಾಡಬೇಕು. ಒಳ್ಳೆ ಬರ್ತದೆ, ಅಡ್ಡ ಬರಬಾರ್ದು, ರೋಡಿಗೆ ಬರಬಾರ್ದು, ಡಿಸ್ಟರ್ಬ್ ಆಗಬಾರ್ದು ನಡೆಯವರಿಗೆ. ನಾವು ಆವಾಗ ಕಟ್ ಮಾಡಿ ತೆಗೆದು ಸುಡೋದು ಬಿಸಾಡೋದು ಏನನ್ನು ಮಾಡಿದರೆ ಒಳ್ಳೆ ಕೆಂಪು, ಹಸಿರು, ಬಿಳಿ ನಾನಾ ಥರದ ಕಲರ್ ಉಂಟದು. ಅದನ್ನು ನೆಟ್ಟರೆ ದನ ತಿನ್ನೋದಿಲ್ಲ, ಮತ್ತು ಯಾರು ಅಡಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅದರಲ್ಲಿ. ಆ ಥರ ಒಳ್ಳೆ ಪರಿಸರ ಪ್ರೇಮಿ ಗಿಡಗಳನ್ನ ನಾವು ನೆಡಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಬೇರೆ ಸಂಘ ಸಂಸ್ಥೆಗಳು ನಿಮಗೆ ಸಹಾಯ ಮಾಡ್ತದಾ ನಿರ್ವಹಣೆಗೆ?
ನಿರ್ವಹಣೆ ಬಗ್ಗೆ ಇದುವರೆಗೆ ನಾವು ಕೇಳಿವಿಲ್ಲ. ಸಂಘ ಸಂಸ್ಥೆಗಳ ಹತ್ರ ಸಹಾಯ, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾತ್ರ ನಮಗೆ ಒಂಚೂರು ಗಿಡ ಕೊಡಲಿಕ್ಕೆ ಮಾತ್ರ ಸಹಾಯ ಮಾಡ್ತದೆ. ಬೇರೆ ಯಾವುದಿಲ್ಲ. ಹುಲ್ಲು ತೆಗೆಯೋದು ಮತ್ತು ಹುಲ್ಲು ಕಟ್ಟಿಂಗು ಎಲ್ಲ ನಮ್ಮದೇ ಸ್ವಂತ ಮಿಷಿನ್. ನಾವೇ ಎಲ್ಲ ಹುಲ್ಲು ಕಟ್ಟಿಂಗ್. ಬೇಸಿಗೆಯಲ್ಲಿ ಬೆಂಕಿ ಕೊಡ್ತಾರೆ, ಎಲ್ಲ ಗಿಡ ಸಾಯ್ತವೆ, ಅದನ್ನು ನಾವೇ ಕಟ್ಟಿಂಗ್ ಮಾಡ್ತೀವಿ. ಮಿಷಿನ್ ಇದೆ, ನಾವೇ ಸ್ವಂತ ನಮ್ಮದೇ, ನಮ್ಮ ಮುಂದೆ ಅಳವತ್ತೆ ನಮ್ಮ ಮಗ ನಾನು ಸೇರಿ ಮಾಡ್ತೀವಿ. ಮತ್ತು ನೀರು ಕೂಡ ಹಾಕ್ತೀವಿ. ಇನ್ನೂ ಕೆಲವು ಗಿಡಕ್ಕೆ ಮಾತ್ರ ಹಾಕಿದ್ರೆ ಸಾಕು, ಎಲ್ಲದಕ್ಕೂ ಈಗ ನೀರು ಬೇಕು ಅಂತ ಇಲ್ಲ. ಎಲ್ಲ ದೊಡ್ಡದಾಯಿತು, ಈ ವರ್ಷ ಬೇಡ. ಈಗ ಮೊನ್ನೆ ನೆಟ್ಟು 15ನೇ ತಾರೀಕು ನೆಟ್ಟು ಗಿಡಗಳಿಗೆ ಈ ವರ್ಷ ಬೇಸಿಗೆಯಲ್ಲಿ ಸ್ವಲ್ಪ ನೀರು ಹಾಕಿದರೆ ಸಾಕು. ಕೋವಿಡ್-19 ಹರಡುವಿಕೆಗೆ ಪರಿಸರ ಮಾಲಿನ್ಯ ಒಂದು ಕಾರಣ. ಹೌದೌದು. ಪರಿಸರ ಮಾಲಿನ್ಯ ಮುಖ್ಯವಾಗಿ ಅದೇ ಅಂತ ಹೇಳಬೇಕು. ಅದು ಕಾರಣ ಅಂತ ಹೇಳೋದಲ್ಲ. ಇದೆ ನಮ್ಮ ಪರಿಸರವೇ. ಇಲ್ಲಿ ಬೇಕಿದ್ದೆಲ್ಲ ಹಾಳು ಮಾಡ್ತಾರೆ, ಕಿತ್ತಾಕ್ತಾರೆ. ಯಾವಾಗಲೂ ರೋಡ್ ಅಗಲಾಗಬೇಕು, ಇವರಿಗೆ ಪರಿಸರನೂ ಇದಾಗಬೇಕು, ಇವರು ಇದಾಗಬೇಕು. ಇದ್ದ ಮರನ ಅಲ್ಲಿಂದ ಶಿಫ್ಟ್ ಮಾಡಬೇಕು ಬೇರೆ ಕಡೆ. ನೂರಾರು ವರ್ಷದ ಮರಗಳು ಇದ್ದಾವೆ, ಅವು ಹಾಗೆ ಬಿಟ್ಟರೆ ಅದನ್ನು ಪರಿಸರಕ್ಕೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಇನ್ನೊಬ್ಬರ ಅನುಕೂಲಕ್ಕಾಗಿ ಗಿಡಗಳನ್ನ ತಗೊಂಡೋಗಿ ಬೇರೆ ಕಡೆ ನೆಡೋದು. ಅದು ಬದುಕಿದ್ರೂ ಆಯಿತು, ಬದುಕದೇ ಇದ್ದರೂ ಆಯಿತು. ಖಾಲಿ ಒಂದು ಅರಳಿ ಮರ 25 ವರ್ಷದ್ದಾಗಲಿ, 10 ವರ್ಷದ್ದಾಗಲಿ, 5 ವರ್ಷದ್ದಾಗಲಿ, ಒಂದು ಅರಳಿ ಮರ ಕಮ್ಸೆ ಕಮ್ ಒಂದು 50-60 ಜನಕ್ಕೆ ಆಕ್ಸಿಜನ್ ಕೊಡ್ತದೆ. ಅಷ್ಟು ಈ ಪರಿಸರವನ್ನೆಲ್ಲ ಸ್ವಚ್ಛವಾಗಿಡ್ತದೆ. ಮತ್ತು ಇದು ಒಂದು ನಿಚ್ಚಳ ಶಾಂತಿ ಮನುಷ್ಯನಿಗೆ ಅದರ ಸುತ್ತ ಬಂದರೆ. ರೋಡ್ ಆಗಲಾಯಿತು, ವಾಹನ ಜಾಸ್ತಿ ಆಯಿತು, ಮತ್ತು ಪರಿಸರ ಎಲ್ಲಿಂದ? ಹಾಗೆ ಒಂದಕ್ಕೊಂದು ಲಿಂಕು ಕೋವಿಡ್ಗೆ. ಇದೇ ಥರ ಹಾಗೆಯೇ ನಮ್ಮ ಕೋವಿಡ್ಗೆ ಕಾರಣ, ಬೇರೆ ಎಂಥದ್ದು ಇಲ್ಲ. ಯಾರು ಎಷ್ಟು ಬೇಕಾದ್ರೆ ಹೇಳಿದ್ರು ನಾವಿದು ಹೇಳೋದು ಗ್ಯಾರಂಟಿ. ಎಲ್ಲಿನೂ ಪರಿಸರ ಹಾಳು ಮಾಡಿದರೆ ಮತ್ತು ಕೋವಿಡ್ ಅಲ್ಲ, ಕೋವಿಡ್ಗಿಂತಲೂ ಇನ್ನೂ ದೊಡ್ಡ ಮಹಾಮಾರಿ ಬರ್ತದೆ. ಹಾಗೆ ಪ್ರತಿಯೊಂದೂ ನೋಡಿ, ಒಂದು ದೊಡ್ಡ ಮರಗಳು ಅವನ್ನೇ ಕಡಿಯೋದು, ಶಿಫ್ಟ್ ಮಾಡೋದು, ರಸ್ತೆ ಅಗಲ ಮಾಡೋದು. ಅದರಿಂದ ಪ್ರಯೋಜನ ಏನಿಲ್ಲ. ಹರಡೋದು ಇರ್ತದೆ, ಎಲ್ಲ ಇದಾಗ್ತದೆ. ಹಾಗೆ ಆಗಬಾರ್ದು. ಯುವ ಜನತೆಗೆ ನೀವು ಪರಿಸರ ಸಂರಕ್ಷಣೆ ಬಗ್ಗೆ ಮಾಡಲಿಕ್ಕೆ ಯಾವ ರೀತಿ ಸಂದೇಶ ನೀಡಿ? ಬನ್ನಿ, ನಮ್ಮೊಟ್ಟಿಗೆ ಕೈ ಜೋಡಿಸಿ ಪರಿಸರ ಒಂದು ಗಿಡ ನೆಡುವ, ಗಿಡ ನೆಟ್ಟು ಬೆಳೆಸುವ. ಮಕ್ಕಳಲ್ಲಿ ನೀವು ಬನ್ನಿ, ನಿಮ್ಮ ಹುಟ್ಟುಹಬ್ಬದ ದಿವಸ ನನ್ನೊಟ್ಟಿಗೆ ಕೈ ಜೋಡಿಸಿ ಬನ್ನಿ, ಒಂದು ಗಿಡ ನೆಡಿ ಅಂಥೇಳಿ ಕೆಲವು ಸಂಘ ಸಂಸ್ಥೆಗಳು, ಕ್ಲಬ್ಗಳು ಇವರಿಗೆಲ್ಲ ಹೇಳ್ತೀವಿ ನಾವು. ಅವರು ಕೂಡ ಕೈ ಜೋಡಿಸ್ತಾರೆ, ಬರ್ತಾರೆ. ಕೆಲವೆಲ್ಲ ಮಾಡಿದ್ದೀವಿ. ಹಾಗೆ ಅವ್ರಿಗೆ ಹೇಳ್ತೀವಿ ನಾವು, ಪರಿಸರ ಇಂಪಾರ್ಟೆಂಟ್. ಅದು ಈ 83ನೇ ವಯಸ್ಸಿನಲ್ಲಿಯೂ ಪರಿಸರದ ಮೇಲೆ ವಿಶೇಷ ಕಾಳಜಿ ಇಟ್ಟುಕೊಂಡಿದ್ದಾರೆ. ಹಲವಾರು ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಕಳೆದ 3 ವರ್ಷಗಳಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಶಿಫಾರಸು ಮಾಡಿದ್ದರೂ ಪ್ರಶಸ್ತಿಯಿಂದ ವಂಚಿತರಾಗಿದ್ದಾರೆ. ಈ ಬಾರಿಯಾದರೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದೊರೆಯಲಿ ಎನ್ನುವ ಆಶಯದೊಂದಿಗೆ ಸರ್, ನಿಮಗೆ ಧನ್ಯವಾದಗಳು. ಮತ್ತೊಂದು ಹೊಸ ವಿಷಯದೊಂದಿಗೆ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.